ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಬಹಳ ಪ್ರೀತಿ ಇತ್ತು. ನಾವು ಕರೆದಾಗ ಬಹಳ ಸೊಗಸಾಗಿ ಬಂದಂತ ಮಕ್ಕಳು ಕುಮಾರಿ ದೀಪ ತಮಗೆಲ್ಲ ಗೊತ್ತಿದೆ. ಅದು ಉತ್ತಮ ನೃತ್ಯ ಕಲಾವಿದೆ ಮಾತ್ರ ಅಲ್ಲದೆ ಉತ್ತಮ ತರಬೇತುದಾರರು ಕೂಡ. ಅದೆಷ್ಟೋ ಮಕ್ಕಳಿಗೆ ಈ ಭರತನಾಟ್ಯ ಕಲೆಯನ್ನ ಒಳ್ಳೆ ರೀತಿಯಲ್ಲಿ ಕಲಿಸಿಕೊಟ್ಟ ವಿದುಷಿ ದೀಪಾ ಟಿ ಹೆಬ್ಬಾರ್ ನಿರ್ದೇಶನದಲ್ಲಿ ನೃತ್ಯ ದೀಪ ನಾಟ್ಯ ಸೇವೆಗಳ ಕಾರ್ಯಕ್ರಮ ಮೂಡಿ ಬರುತ್ತಿದೆ ಮತ್ತು ಮುಂದೆ ನಡೆಯತಕ್ಕಂಥ ಎಲ್ಲ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಂಡಾಗ ಶ್ರೀಯುತ ಶಿವಪ್ರಸಾದ್ ಕೊಣಾಜೆ, ಕಾರ್ಯಾಧ್ಯಕ್ಷ ವಿಶ್ವ ಹಿಂದೂ ಪರಿಷತ್ ಉಳ್ಳಾಳ ಗ್ರಾಮಾಂತರ ಪ್ರಖಂಡ ಮಾತ್ರ ಅಲ್ಲದೆ ನಮ್ಮ ಆತ್ಮೀಯ ಮಿತ್ರರು ಹಲವಾರು ಸಂಘಟನೆಗಳಲ್ಲಿ ಈ ಸಾಮಾಜಿಕ ಮತ್ತು ಧಾರ್ಮಿಕ, ಮುಖ್ಯವಾಗಿ ಧಾರ್ಮಿಕ ಸಂಘಟನೆಯಲ್ಲಿ ಇಟ್ಕೊಂಡು ನಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ಪೂರಕವಾದಂತಹ ಎಲ್ಲ ಆಚಾರ ವಿಚಾರಗಳಿಗೆ ಹೊಂದಿಕೊಂಡು ಬದುಕ್ತಾ ಇರುವಂತಹ ಎಲ್ಲ ಯುವಕರನ್ನ ಒಟ್ಟಿಗೆ ಸೇರಿಸಿಕೊಂಡು ಒಂದು ಉತ್ತಮವಾದ ಸಮಾಜಕ್ಕೆ ಪೂರಕವಾದ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಬರ್ತಾ ಇರುವಂತಹ ಶ್ರೀ ಶಿವಪ್ರಸಾದ್ ಅವರು ಬಹಳ ಪ್ರೀತಿಯಿಂದ ವಿನಂತಿ ಮಾಡಿಕೊಂಡ ಖಂಡಿತ ಬರ್ತೇನೆ ಅಂತೇಳಿ ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮನ್ನೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತವನ್ನ ಮಾಡ್ತೇನೆ. ಅವರಿಗೆ ಚೇತನ್ ಬಂದು ಶಾಲೆ ಹೊರಿಸಿ ಅವರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಮತ್ತೊಬ್ಬರು ಅತಿಥಿಗಳೆಲ್ಲ ನಮ್ಮವರೇ. ಇವತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನ ತೊಡಗಿಸಿಕೊಂಡವರು ರವಿ ಅಸೇಗೋಳಿ ಪಟ್ಟೋರಿ ಅಂತೇಳಿ ನಮ್ಮ ಸಹ ಕಾರ್ಯದರ್ಶಿಗಳು, ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಘಟಕದ್ದು ಸಹ ಕಾರ್ಯದರ್ಶಿಗಳು ಇವತ್ತು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ರಾಜೇಶ್ ಬಂದು ಅವರಿಗೆ ಶಾಲು ಹೊದಿಸಿ ಅವರನ್ನು ಸ್ವಾಗತಿಸಬೇಕು ಅಂತೇಳಿ ಪ್ರೀತಿಯ ಸ್ವಾಗತ ರವಿ ಪಟ್ಟೋರಿ ಅವರೇ. ಹಾಗೂ ನಮ್ಮ ಆಡಳಿತ ಮಂಡಳಿಯ ಕೋಶಾಧಿಕಾರಿಗಳು ನಮ್ಮವರೇ, ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಹಿರಿಯರು, ಮಾರ್ಗದರ್ಶಕರು, ಸಂಧ್ಯಾ ಭಜನೆಯನ್ನು ಬಹಳ ಅದ್ಭುತವಾಗಿ ನಿರ್ವಹಿಸಿಕೊಂಡು ಹೋದಂತಹ ಶ್ರೀಯುತ ನಾರಾಯಣ ರೈ ಕಕ್ಕಮಗಿಲಿದ್ದಾರೆ. ಅವರಿಗೂ ಸ್ವಾಗತ, ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಸಲಹೆಗಾರರು, ಎಲ್ಲ ಕಾರ್ಯಕ್ರಮಗಳ ರೂವಾರಿಗಳು ಶ್ರೀಯುತ ಆನಂದ KSIಗೋಳಿ ಅವರಿಗೂ ಪೂರ ಸ್ವಾಗತ. ಇದೀಗ ದೀಪ ಪ್ರಜ್ವಲನೆಯೊಂದಿಗೆ ಶಿವಪ್ರಸಾದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತೇಳಿ ವಿನಂತಿ ಮಾಡಿ. ವಿಶೇಷವಾಗಿ ಮಾತಿನಲ್ಲೇ ಶುಭವನ್ನು ಹಾರಿಸಿದ ಸಮಯ ಅಭಾವ ಇದೆ, ಅವರಿಗೆ ಗೊತ್ತಿದೆ. ಇನ್ನು 2 ಕಾರ್ಯಕ್ರಮಗಳು 7:15 ಒಳಗಡೆ 2 ಕಾರ್ಯಕ್ರಮಗಳನ್ನ ಮುಗಿಸಬೇಕಾಗಿದೆ. ಈ ನೆಲೆಯಲ್ಲಿ ಅವರು ಕುಳಿತಲ್ಲಿದ್ದರೆ ಶುಭವನ್ನು ಹಾರಿಸಿದರೆ ಶಿವಪ್ರಸಾದ್ ನಮ್ಮ ಆತ್ಮೀಯ ಮಿತ್ರರು, ಅವರಿಗೆ ಎಲ್ಲರ ಚಪ್ಪಾಳೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಇಲ್ಲಿಗೆ ಈ ಒಂದು ಸಭಾ ಕಾರ್ಯಕ್ರಮ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಮುಂದಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಎಡೆ ಮಾಡಿಕೊಡ್ತೇವೆ. ಅದಕ್ಕಿಂತ ಮುಂಚೆ ನಮ್ಮ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂತಹ ಶ್ರೀಯುತ ನಮ್ಮ ಶಿವಪ್ರಸಾದ್ ಕೊಣಾಜೆ ಇವರಿಗೆ ನಮ್ಮ ವಸಂತನ ಓಡಿಕೊಂಡು ಬಂದು ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ನಮ್ಮ ಶಿವಪ್ರಸಾದ್ ಕೊಣಾಜೆ ಇವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ರವಿ ಪಟ್ಟೋರಿ ಅವರಿಗೆ ಕೂಡ ಆತ್ಮೀಯವಾದ ಧನ್ಯವಾದಗಳು. ಹಾಗೆ ಆನಂದ ಮಾಸ್ಟರ್ಗೂ ಧನ್ಯವಾದಗಳು, ನಾರಾಯಣ ರೈಗಳಿಗೂ ಧನ್ಯವಾದಗಳು. ಹಾಗೆ ನಮ್ಮ ವಿಶ್ವನಾಥ್ ನಾಯಕ್ ಅವರಿದ್ದಾರೆ, ಅವರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇಲ್ಲಿಗೆ ನಮ್ಮ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನಬಹುದು. ಮುಂದಕ್ಕೆ ನಾವೆಲ್ಲ ಕಾತುರದಿಂದ ಕಾಯ್ತಾ ಇರುವಂತಹ ಕುಮಾರಿ ದೀಪಾ ಟಿ ಹೆಬ್ಬಾರ್ ನಿರ್ದೇಶನದಲ್ಲಿ ನೃತ್ಯ ದೀಪ ನಾಟ್ಯಾಲಯ ಸೇಗೋಳಿ ವತಿಯಿಂದ ನೃತ್ಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಮೂಡಿಬರಲಿದೆ. Thank you.
Thank you.
ಮಹಿತೆ
ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಕನಕಾಲೆ ಅಂಜಾರ ಮದ್ರಂಗಿ ಐತೋಡು ಬಂತಾಲ ತುಳುನಾಡ ಮಲ್ಲಿಗೆ ಈ ಪೊಣ್ಣು ಕಣ್ಣಾಡು ಅಂಗುಂಡು ಬಿಮ್ಮೋಡು ರಂಗುಂಡು ಕಂಡೋಡೆ ಕವಿತೆನ ಕನ್ಪನೆ முடிட்டு மிளிக்கே பூஜல்லி சிங்காரோ ದುಡಿತು ತೆಲಿಕೆ ಸಂಪಿಗೆ ಐಸಿರೋ ಬಂಡವಾದ್ಯ ಕೊಂಬು ಕಲಸ ಪೂರ ಭಾರಿ ಜೋರುಯೇ ಜನಜಾತ್ರೆ ಒರ್ಮೆ ಸೇರು ದಾಂಡ ಜಾರು ನಿಲಿಕೆಯೇ ಕನ್ನಡಕ್ಕೆ ತಕ್ಕ 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 ಪಂಡು ನಾಡು ನುಡು ಮದಿ ಮಾಯ ಉಂಡು ಇಂದು ಆರೇ ನಿನ್ನ ಗುರಿಕಾರೆ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಅಪ್ಪಿನರು ಕೊಡು ಮಾಮಿನ ತೋಡು ಪಾಡಳ ಕಣ್ಣೀರು ಓ ಕಣ್ಣಾಡ ಮುಚ್ಚಿದ ಆಣಾಗ ಒಪ್ಪಲೆ ತಪ್ಪಲೆ ಕಣ್ಣೀರು ಬಿನ್ನೆಡು ಬಣ್ಣಗ ಪನ್ನೀರು ತಲಿಪುಲೆ ದಾರೆದ ಪೊತ್ತುಗು ಬೆಡಿ ಮರ್ದು ಪುಡಪುಲೆ ಪುರದೊಂಪೊಡಿತ್ತಿ ಪೊದ್ವೆರೆಗೆ ಕಲಸ ಮುಟ್ಟಾನೆ ನನಗಳಿಗೆ ಆಂಡು ಆಂಡು ಪೊಣ್ಣೆ ಮಾಲೆ ಪಗಪುಲೆ ಮನ್ನೆ ಪಳ್ಳಿ ಕೂಳೆ ಬೊಚ್ಚಿ ಪಳ್ಳಿ ಬಾಲೆ ಮೆನ್ಕೊಂಡೊಂದು ನಾಚಿಗೇಡು ದಾನೆ ಮೊನೆ ಪಾಡಲೇ ಸೇಸೆನಿ ಕುರು ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಪಡ್ಡಾಯಿ ಗಂಗೇಡು ಪೇರೋ ಕುಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ ಕೆಂಪಾಯಿ ಬಾನೋಡು ಸಾರ ರಂಗೋಲಿ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय गुह्यप्रवराय गुरवे गुणगुरवे गुरुदैत्यगलक्षेत्रे गुरुधर्मसदाराध्याय गुरुपुत्रपरित्रात्रे गुरुपाखण्डखण्डकाय
गीततत्त्वाय गीतगोत्राय धीमहि गूढगुल्फाय गन्धमत्ताय गोजयप्रदाय धीमहि गुणातीताय गुणाधीशाय गुणप्रविशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि घल्लु घल्लेनु दाವು ಗೆಜ್ಜೆ घल्लु घल्लेनु दाವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಲ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಲ್ತಾವ್ ಗೆಜ್ಜೆ ಜಾನಪದ ಪದ ಕೇಳಣ್ಣ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು घल्लु घल्लेनु दाವು ದೋಸ್ತಿ घल्लु घल्लेनु दाವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लु घल्लेनु दाವು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಲ್ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಲ್ತಾವ್ ಗೆಜ್ಜೆ घल्लु घल्लेनु दाವು ಗೆಜ್ಜೆ घल्लु ತಾ ಜುಡುತ್ತಾ ಗೆಜ್ಜೆ घल्लु ತಾ ಜುಡುತ್ತಾ ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚಲ್ಲಿದರೋ ಕುಳಿಯೋ ನಮ್ಮ ಬಲ್ಲಿದ ರಂಗನ್ ಬಲ್ಲಿಯ ಬೇರೆ ಚಲ್ಲಿದರೋ ಕುಳಿಯೋ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಲೆ ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು ಗಂಡು ಹೈಕಳು ಬೆಪ್ಪಾದವ್ರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವ್ರೆ ದಾವಣಿಲೆ ಬೀಸುತ್ತಾರೆ ಹೆಣ್ಣೈಕಳು ರೊಟ್ಟಿ ಊಟ ಉಣ್ಣಾಗಿಲ್ಲ ಹಬ್ಬದ ಊಟ ತಳ್ಳಾಗಿಲ್ಲ ಗಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ घल्लु घल्लेनु दाವು घल्लु घल्लेनु दाವು ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ घल्लु घल्लेनु दाವು ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆನು ತಾವ್ ಗೆಜ್ಜೆ ಅಭಿನಂದಿಸಬೇಕು ನಮ್ಮ ಕುಮಾರಿ ದೀಪಾ ಟಿ ಹೆಬ್ಬಾರ್ ನಿರ್ದೇಶನದಲ್ಲಿ ನೃತ್ಯ ದೀಪ ನಾಟ್ಯಾಲಯ ಹಸೆಗೊಳಿ ವತಿಯಿಂದ ನೃತ್ಯ ಕಾರ್ಯಕ್ರಮಗಳು ಅದ್ಭುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಾವು ಒಂದು ಗಮನದಲ್ಲಿ ಇಡಬೇಕು, ರಜೆಯಲ್ಲಿ ತುಂಬ ಮಕ್ಕಳು ಊರಿಗೆ ಹೋಗಿದ್ದಾರೆ. ಮಕ್ಕಳ ಕೊರತೆ ಇದ್ದರೂ ಕೂಡ ದೀಪ ಎಲ್ಲಿಯೂ ಅದನ್ನು ಗೊತ್ತೂ ಇಲ್ಲದೆ ಮಾಡದೆ ಬಹಳ ಅದ್ಭುತವಾಗಿ ಸಿಕ್ಕಿದ ಮಕ್ಕಳನ್ನು ಬಹಳ ಅದ್ಭುತವಾಗಿ ಉಪಯೋಗ ಮಾಡಿಕೊಂಡು ನೃತ್ಯ ವೈವಿಧ್ಯವನ್ನು ತೋರಿಸಿಕೊಟ್ಟಂಥ ದೀಪ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಈಗ ನಮ್ಮ ತ್ರಿಷಾ, ಗ್ರೀಷ್ಮ, ಭೂಷಿತಾ, ಚಾರ್ವಿಕ್ನೊಂದಿಗೆ ಒಂದು ಸಣ್ಣ ನೃತ್ಯ ಮಾಡಿದರು. ಆ ಸಣ್ಣ ಪುಟಾಣಿಗಳಿಗೆ ಕೂಡ ಮತ್ತೊಮ್ಮೆ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸೋಣ. ಕೃಷ್ಣನ ತುಂಟಾಟ ನೋಡಿದಿರಿ, ಆ ಕೃಷ್ಣನಿಗೆ ಒಂದು ಚಪ್ಪಾಳೆ ಬರಲಿ. ಇದೀಗ ಪ್ರತಿಶಾಲಿಯಿಂದ ಒಂದು 2 ನಿಮಿಷದ್ದು ಏಕಪಾತ್ರ ಅಭಿನಯ. ರುಂಡನನ್ನು ಕತ್ತರಿಸಿ ಮಾಲೆಗೆ ದಿಸ್ತಾನೆ, ರಕ್ತನನ್ನು ಕನ್ನಡಾಮೆಗೆ ಅಭಿಷೇಕ ಮಾಡ್ತಾನೆ. ಜೈ ಸೋನಾಥ. ಅವರು ಮತ್ತು ಅವರ ತಂಡಗಳು ವೇದಿಕೆಗೆ ಬರಬೇಕು ಅಂತೇಳಿ ವಿನಂತಿ ಮಾಡ್ತೇನೆ.
ಇವತ್ತಿನ ಈ ಒಂದು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮ ನೆರವೇರಿಸಿಕೊಟ್ಟಂತಹ ಸ್ಥಳೀಯ ಪ್ರತಿಭೆಗೆ ನಾವು ಅವಕಾಶ ಕೊಡಲೇಬೇಕು ಎನ್ನುವ ಹಿತದೊಂದಿಗೆ ಆ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಇವತ್ತು ಬಹಳ ಅದ್ಭುತವಾಗಿ ಈ ಒಂದು ನೃತ್ಯ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಕುಮಾರಿ ದೀಪಾ ಟಿ ಹೆಬ್ಬಾರ್. ದೀಪ ಕುಳಿತುಕೊಳ್ಬೇಕು ಆಸನದಲ್ಲಿ, ಎಲ್ಲ ಮಕ್ಕಳು ಸುತ್ತಲೂ ನಿಂತ್ಕೊಳ್ಬೇಕು. ನಮ್ಮ ದೇವಸ್ಥಾನದ ಅಧ್ಯಕ್ಷರಾದ ಶ್ರೀನಿವಾಸ ಶೆಟ್ಟಿ ಪೊಲ್ಲು, ಹಾಗೆ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಓರ್ವರಾದಂತಹ ಚಂದ್ರಶೇಖರ್ ಉಚ್ಚಿಲ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ವಿನಂತಿ ಮಾಡ್ತೇನೆ. ದೇವಸ್ಥಾನದವರು ಬರ್ಬೇಕಾ? ಯಾರು? ವಿಶ್ವನಾಥ್ ನಾಯಕರು ಮತ್ತೆ ಆನಂದ ಮಾಸ್ಟ್ರು, ವಸಂತಣ್ಣ, ಬಲೆ ವೇದಿಕೆಗೆ ಬಲೆ. ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆ ಸಲ್ಲಿಸಬೇಕು. ಧನ್ಯವಾದಗಳು. ಈಗ ಆಳೆಗಳ ಒಂದು ಮೊಮೆಂಟ್ ಹೊರಡು ಬಂದಿತ್ತು ನಮ್ಮ ವಿಶ್ವನಾಥ್ ನಾಯಕರು ಕೋಶಾಧಿಕಾರಿ ಅರಟ ವಿನಂತಿ. ಧನ್ಯವಾದಗಳು. ಮುಂದಕ್ಕೆ ಸ್ವಾತಿ ಭಟ್ ಅಭಿನಯದ ಕಾರ್ಯಕ್ರಮ ಇದೀಗ ಸ್ವಾತಿ ಭಟ್ ಅವರ ನಿರ್ದೇಶನದ ಅವರ